ಮರ್ಹೂಮ್ ಶೇಖುನಾ ಸುರಿಬೈಲ್ ಉಸ್ತಾದ್ರವರ 16ನೇ ಪ್ರವಾಸಿ ನೇರ್ಚೆ ಹಾಗೂ ಮಿಲಾದ್ ದಿವಸ್ ಪ್ರಯುಕ್ತ ನಗರದ ವೆಲ್ನಾಕ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. 1000ಕ್ಕೂ ಅಧಿಕ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ವೇಳೆ ಅಬ್ದುಲ್ ವಾಜಿದ್ ಹನೀಫ್, ಅಬ್ಬಾಸ್ ಮುಸ್ಲಿಯಾರ್, ಅಬ್ದುಲ್ ರಶೀದ್ ಹನೀಫ್, ಇಬ್ರಾಹಿಂ ಕಣ್ಣಿಗೆ, ಎನ್ಸಿ ರೋಡ್ ಎಸ್ಎಫ್ಎಫ್ ಅಧ್ಯಕ್ಷ ಕೇರಿಂ, ಅಬ್ದುಲ್ ಅಜೀಜ್ ಮದನಿ, ಎಸ್ವೈಎಸ್ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ಕಿನಾರೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ದಾರುಲ್ ಶರಿಯಾ ಎಜುಕೇಷನಲ್ ಸೆಂಟರ್ ಸುರಿಬೈಲ್ ಸುಮಾರು 200ರಷ್ಟು ವಿದ್ಯಾರ್ಥಿಗಳಿಗೆ ಲೌಕಿಕ ಹಾಗೂ ಧಾರ್ಮಿಕ ವಿದ್ಯಾರ್ಜನೆ ನಮ್ಮ ಸುರಿಬೈಲ್ ಎಂಬ ಒಂದು ಸ್ಥಳದಲ್ಲಿ ನೀಡುತ್ತಾ ಇದೆ. ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ಸುರಿಬೈಲ್ನಲ್ಲಿ ಈ ಸ್ಥಾಪನೆಯನ್ನು ಹುಟ್ಟುಹಾಕಿದಂತಹ ಸುರಿಬೈಲ್ ಉಸ್ತಾದ್ ಎಂದು ಖ್ಯಾತರಾದಂತಹ ಅವರ ಒಂದು 16ನೇ ಆಂಡ್ ನೇರ್ಚೆಯ ಪ್ರಯುಕ್ತ ನಾವು ಇವತ್ತು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಹೆಸರಲ್ಲಿ ಈ ಒಂದು ಸಂಸ್ಥೆಯ ಪರವಾಗಿ ಈ ನಮ್ಮ ವೆನ್ಲಾಕ್ ಮಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಸುಮಾರು 1000ದಷ್ಟು ಬಡ ರೋಗಿಗಳಿಗೆ ಈ ದಿವಸ ನಾವು ಹಣ್ಣು ಹಂಪಲು ವಿತರಣೆ ನಡೆಸ್ತಾ ಇದ್ದೇವೆ.